ವಿಷಜಂತು ಕಡಿತಕ್ಕೆ ಒಳಗಾಗಿ ಹಾಸಿಗೆ ಹಿಡಿದ 4ನೇ ತರಗತಿಯ ವಿದ್ಯಾರ್ಥಿನಿ ಕುಟುಂಬಕ್ಕೆ ನವಚೇತನ ಸೇವಾ ಬಳಗ ತೋಡಾರು ಸಂಘವು ನೆರವಿನ ಹಸ್ತವನ್ನು ಚಾಚಿದೆ. ಬಡವರ ಸೇವೆಯೇ ದೇವರ ಸೇವೆ ಇದರ ತಂಡದ 29ನೇ ಸೇವಾ ಯೋಜನೆಯನ್ನ ಬಂಟ್ವಾಳ ತಾಲೂಕಿನ ಅಮ್ಮುಂಜೆ ನಿವಾಸಿ ಸರಸ್ವತಿ ಹಾಗೂ ಗಣೇಶ ದಂಪತಿಯ ಮಗಳು ಸಿಂಚನಳ ಚಿಕಿತ್ಸಾ ವೆಚ್ಚಕ್ಕಾಗಿ 65,487 ರೂಪಾಯಿಯನ್ನ ತಂಡದ ಮುಖಾಂತರ ನೀಡಲಾಯಿತು. ಬಾಲಕಿಯ ಮನೆಗೆ ತೆರಳಿದ ತಂಡ ಗಣ್ಯರ ಸಮ್ಮುಖದಲ್ಲಿ ಸಹಾಯದ ಚೆಕ್ ಅನ್ನು ಹಸ್ತಾಂತರ ಮಾಡಲಾಯಿತು. ಈ ಸಂದರ್ಭ ಕುದ್ರೋಳಿ ಗೋಕರ್ಣನಾಥ ಕ್ಷೇತ್ರದ ಕೋಶಾಧಿಕಾರಿ ಪದ್ಮರಾಜ್ ಆರ್ ಹಾಗೂ ಬಿಲ್ಲವ ಮಹಾಮಂಡಲದ ಉಪಾಧ್ಯಕ್ಷ ಸೂರ್ಯಕಾಂತ್ ಸುವರ್ಣ ಮತ್ತು ಪ್ರಸಾದ್ ಹಾಗೂ ತಂಡದ ಉಪಾಧ್ಯಕ್ಷ ಸಂತೋಷ್ ಪೂಜಾರಿ ಹೊಕ್ಕಾಡಿಗೂಡಿ, ಪ್ರಧಾನ ಕಾರ್ಯದರ್ಶಿ ರಕ್ಷಿತ್ ಬಂಗೇರ ಅಂಡಿಂಜೆ ಹಾಗೂ ಸದಸ್ಯರಾದ ದಿನಕರ್ ಪೂಜಾರಿ ಮಿಜಾರ್, ಕೃಷ್ಣ ಸುವರ್ಣ ವೇಣೂರು, ಶಿವರಾಜ್ ಬಿರುವ ಬಿಸಿ ರೋಡ್, ಲೋಕೇಶ್ ಅಮೀನ್ ಬಿಸಿ ರೋಡ್, ವಿನಯ್ ಕುಲಲ್ ಮಡಂತ್ಯಾರ್, ನವೀನ್ ಕುಲಾಲ್ ಮಡಂತ್ಯಾರ್ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ನವಚೇತನ ಸೇವಾ ಬಳಗ ಈ ಹುಡುಗರು ಈ ತಮ್ಮ ಕೈಯಲ್ಲಿ ಆದಂತಹ ಒಂದು ಸಮಾಜ ಸೇವೆಯನ್ನು ಬಹಳ ಒಂದು ಶಿಸ್ತುಬದ್ಧವಾಗಿ ಅವರ ಮಾಡ್ಕೊಂಡು ಬರ್ತಾ ಇದ್ದಾರೆ. ಈ ಒಂದು ಕುಟುಂಬಕ್ಕೆ ನಾವೇನಾದ್ರೂ ಸಹಾಯ ಮಾಡಬೇಕು ಅಂತ ಹೇಳಿ ಒಂದು ಒಳ್ಳೆಯ ಉದ್ದೇಶದಿಂದ ಅವರು ಸಹೃದಯ ದಾನಿಗಳನ್ನು ಸಂಪರ್ಕಿಸಿ ನಾವು ಈ ತರ ಒಂದು ಬಡ ಕುಟುಂಬಕ್ಕೆ ಒಂದು ಏನೋ ಒಂದು ಒಳ್ಳೆಯ ಕೆಲಸ ಮಾಡಬೇಕು ಅಂತ ನಾವು ನಿರ್ಧಾರ ಮಾಡಿದ್ದೇವೆ. ತಾವೆಲ್ಲರೂ ನಮ್ಮ ಜೊತೆ ಕೈ ಜೋಡಿಸಬೇಕು ಅಂತ ಹೇಳಿ ಇವತ್ತು ಸುಮಾರು 65,487 ರೂಪಾಯಿಯ ಒಂದು ಹಣವನ್ನು ಹಸ್ತಾಂತರ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಒಳ್ಳೆಯ ಕೆಲಸ. ಅವರಿಗೆ ಅವರು ನಂಬಿದಂತಹ ಎಲ್ಲ ದೇವರುಗಳು ಹಾಗೆ ಆ ಗೋಕರ್ಣನಾಥೇಶ್ವರ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಆಶೀರ್ವಾದ ಯಾವಾಗಲೂ ಇರಲಿ, ಅವರ ಕುಟುಂಬದವರಿಗೂ ಕೂಡ ಆ ಪರಮಾತ್ಮ ಒಳ್ಳೆಯದನ್ನು ಮಾಡಲಿ ಅಂತ ಹೇಳಿ ನಾನು ಪ್ರಾರ್ಥಿಸ್ತಿದ್ದೆ.